ಸಂಗೀತಗಾರ, ನಮ್ಮ ತುಳುನಾಡಿನ ಕುವರ, ಸಂಗೀತ ನಿರ್ದೇಶಕ ಗುರುಕಿರಣ್ ಸರ್ ಇದ್ದಾರೆ. ನಮಗೆ ಹಾಡಿನ ಮೂಲಕ ನಮ್ಮನ್ನು ಇವತ್ತು ರಂಜಿಸಲಿಕ್ಕಿದ್ದಾರೆ. ದಯವಿಟ್ಟು ಅವರ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಗುರುಕಿರಣ್ ಸರ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘದ ಪರವಾಗಿ, ಅದೇ ರೀತಿ ಪ್ರೆಸ್ ಕ್ಲಬ್ ಮಂಗಳೂರು ಮತ್ತೆ ಪತ್ರಿಕಾ ಭವನ ಟ್ರಸ್ಟ್ ಇದರ ಪರವಾಗಿ ನಾವು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಮಂಗಳೂರಿಗೆ ಹೋಗಿ ಬರೋದು ಒಂದು ರಿಯಲಿ ಟ್ರೀಟ್. ಯಾಕಂದರೆ ನಾನು ಹುಟ್ಟಿದೂರು. ಈಗ ವಿಸ್ಟಾ ಡೋಮ್ ಅಂತ ಟ್ರೈನ್ ಶುರು ಆಗಿದೆ. ಆ್ಯಕ್ಚುಲಿ ಒನ್ ಆಫ್ ದ ವಂಡರ್ಫುಲ್ ಟ್ರೈನ್ಸ್ ಜರ್ನಿಗೆ ಏನೂ ಇಲ್ದಿದ್ರು ಇವತ್ತು ನಾನು ಹೇಳಬೇಕಂದ್ರೆ ಪ್ಯಾಂಡಮಿಕಲ್ಲಿ ಈಸಿಯೆಸ್ಟ್ ನಮ್ಮ ಸ್ಟೇಟ್ ಒಳಗೆ ತಿರುಗಾಡೋ ಒಂದು ಪ್ಯಾಲೇಸ್ ಆನ್ ವೀಲ್ಸ್ ಅಂತ ಹೇಳ್ಬೋದು. ದಟ್ಸ್ ವಿಸ್ಟಾ ಡೋಮ್. 7 ವರ್ಷದ ನಂತರ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ವಿತ್ ಆಲ್ ನಮ್ಮ ದಕ್ಷಿಣ ಕನ್ನಡ ಪತ್ರಕರ್ತರ ಜೊತೆ. ನಾನು ಬೆಳೆದಿದ್ದು ಪತ್ರಕರ್ತರ ಜೊತೆನೆ, ನಾನು ಇಂಡಸ್ಟ್ರಿಗೆ ಬರೋ ಮುಂಚೆ ಇದ್ದಿದ್ದು ಪತ್ರಕರ್ತರ ಜೊತೆನೆ. ನಾನು ಫಸ್ಟ್ ಪೋರ್ಟ್ಫೋಲಿಯೋ ಮಾಡಿದವರು ಇಲ್ಲೇ ಇದ್ದಾರೆ ಅಣ್ಣು. ಸೊ ಜಸ್ಟ್ ಹ್ಯಾವಿಂಗ್ ರಿಯಲಿ ಗುಡ್ ಫನ್. ಇದನ್ನು ನೋಡೋಕೆ ಅನಿಸ್ತಾ ಇದೆ ಯಾವುದು ಅಣ್ಣವ್ರ ಸಾಂಗು, ಹಸಿರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓ ಅಂತ ಅನಿಸ್ತಾ ಇದೆ. ವಂಡರ್ಫುಲ್ ಫೀಲಿಂಗ್. ನೇಚರ್ ಜೊತೆ ಇರಬೇಕಾದ್ರೆ ದಿಸ್ ಇಸ್ ಅ ಟ್ರಾವೆಲ್. ಯಾಕೆಂದರೆ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ನಿಜವಾಗಿ ಪ್ರಕೃತಿ ಸೌಂದರ್ಯನ ಅನುಭವಿಸೋಕೆ ಅಷ್ಟಾಗಲ್ಲ. There's a lot of tunnels, so love the journey, love to be with my friends here. Thank you. ಬೆಂಗಳೂರಲ್ಲಿ ನಮ್ಮ ತಂಡದಲ್ಲಿ ಹಾಡ್ತಾರೆ ಮೋಹನ್ ಅವರು. ಅವರು ಆರಂಭದಲ್ಲಿ ಒಂದು ಹಾಡು ಹಾಡ್ತಾ ಇದ್ದಾರೆ. ಹೆಸರಾಂತ ಸಂಗೀತ ನಿರ್ದೇಶಕರು, ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಂಡಂತಹ ಸ್ಟೈಲಿಶ್ ಸಂಗೀತ ನಿರ್ದೇಶಕರು, ನಮ್ಮೆಲ್ಲ ಕಲಾವಿದರ ಕಣ್ಮಣಿಗಳು, ಕಲಾಭಿಮಾನಿಗಳ ಕಣ್ಮಣಿಗಳು ನಮ್ಮ ಗುರುಕಿರಣ್ ಸರ್ ಇವತ್ತು ಬಂದ್ಬಿಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬಹಳ ಸಂತೋಷ. ಇಡೀ ಇವತ್ತು ಟ್ರೈನ್ಗೆ ಅವ್ರು ಬಂದಿದ್ದು. ಈ ಅವಕಾಶ ಮತ್ತೊಮ್ಮೆ ಮಾಡಿಕೊಡೋದಕ್ಕೆ ನಿಮ್ಗೆ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಥ್ಯಾಂಕ್ ಯು, ಧನ್ಯವಾದಗಳು ಹೇಳ್ತಾ ಇದ್ದೇವೆ ಗುರುಕಿರಣ್ ಸರ್ ಪರವಾಗಿ. ಅವ್ರ ಶಿಷ್ಯ ನಾನು, ಹಾಗಾಗಿ ಒಂದು ಹಾಡು ಹಾಡ್ತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ರೈಲ್ವೆಯ ಚೀಫ್ ಇನ್ಸ್ಪೆಕ್ಟರ್ ಆದ ಮಾನ್ಯ ರಫೀಕ್ ಸರ್ ಕೂಡ ಇದ್ದಾರೆ. ನಮ್ಮ ಊರಿನವರು ಕಡಬ ಕೋಡಿಂಬಳದವರು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಅವರು ಕೂಡ ಇದೊಂದು ಖಂಡಿತವಾಗಿ ಅತ್ಯುತ್ತಮವಾದ ಒಂದು ಅವಕಾಶ. ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಆಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಚೆಲ್ಲಾಟಾಡು ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ಚೆಲ್ಲಾಟಾಡು ವಯಸ್ಸು, ಸಂಗಾತಿ ಬೇಕು, ಈ ಸ್ನೇಹದಿಂದ ನಮ್ಮ ಆಸೆ ತೀರಬೇಕು. ರಸಮಯ ನಿಮಿಷದ ಆನಂದಮೈ ತುಂಬ
ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಸಂತೋಷದ ಈ ಸಮಯ ಸದಾ ಸವಿಯಬೇಕು, ಈ ಸಮಯ ಜಾರದಂತೆ ನೋಡಿ ನಡೆಯಬೇಕು. ಮುತ್ತಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ಹಾಳ ಹಾಕಬೇಕು. ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು, ನಕ್ಕು ನಲಿಯಬೇಕು, ಮೈಯ ಮರೆಯಬೇಕು. ಲಲಲಾಲಲಾಲ ಸರ್, ಥ್ಯಾಂಕ್ ಯು. ಅಧ್ಯಕ್ಷರಾದ ರಾಮಕೃಷ್ಣ ಆರ್ ಮತ್ತು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ ದಯವಿಟ್ಟು ವೇದಿಕೆ ಈ ಕಡೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ತಾವು ಇಬ್ಬರು ಬರಬೇಕು. ಅದೇ ರೀತಿ ಈ ಸಂತೋಷದ ಕ್ಷಣವನ್ನು ಈ ಪ್ರಯಾಣಿಕರು ಕೂಡ ಸಂತೋಷದಲ್ಲಿ ನಮ್ಮೊಟ್ಟಿಗೆ ಭಾಗಿಗಳಾಗಬೇಕಂತ ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಮಾಗಡಿ ತಾಲೂಕು ಪತ್ರಕರ್ತರ ಸಂಘ ಅಧ್ಯಕ್ಷ ತಗ್ಗಿಕೊಪ್ಪೆ ರಾಮುವಿಂದ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ದಯಮಾಡಿ ಸೈಲೆಂಟ್ ಆಗಿರ್ಬಿಡಿ. पल दिल तुम रहती हो, पल पल दिल के पास तुम रहती हो. जीवन कहती हो, पल पल दिल के पास तुम रहती हो. शाम आंखों पर तेरा चल लहराए, हर रात यादों की बारात ले आए. मैं सांस लेता हूँ तेरी खुशबू आती है, एक महका महका सा पैगाम लाती है. मेरे दिल की धड़कन भी तेरे गीत गाती है. पल पल दिल के पास तुम रहती हो. ಮುಂಚೆಲ್ಲ ಟ್ರೈನಲ್ಲಿ ಆಡೋದಂದ್ರೆ ಬೇರೆನೇ ಅರ್ಥ ಆಯ್ತು.
तुझको देखा था मैंने अपने आंगन में, जैसे कह रही थी तुम मुझे बांध लो बंधन में। ये कैसा रिश्ता है, ये कैसे सपने हैं, बेगाने होकर भी क्यों लगती अपने हैं। मैं सोच कर रहता हूँ, डर डर से कहता हूँ, पल पल दिल के पास तुम रहती हो। ಥ್ಯಾಂಕ್ ಯು ಸೋ ಮಚ್. ಜೋರಾಗಿ ಒಮ್ಮೆ ಕ್ಲಾಪ್ಸ್ ನಮ್ಮ ಗುರುಕಿರಣ್ ಸರ್ಗೆ. तुम सोचोगी क्यों इतना मैं तुमसे प्यार करूं, तुम समझोगी दीवाना मैं भी इकरार करूं। दीवानों की ये बातें दीवाने जानते हैं, जलने में क्या मजा है परवाने जानते हैं। तुम यूं ही जलाते रहना आकर ख्वाबों में, पल पल दिल के पास तुम रहती हो। जीवन मीठी प्यास ये कहती हो, पल पल दिल के पास तुम रहती हो। ಗಾಯಕರಾದ ಮೋಹನ್ ರವರು, ಗುರುಕಿರಣ್ ರವರಿಂದಾಗಿ ನಮಗೆ ಅವ್ರದ್ದು ಪರಿಚಯ ಆಯಿತು. ಬಹಳ ಜೊತೆಯಲ್ಲಿ ಗುರು ಶಿಷ್ಯರು ಹಾಡಿದ್ದಾರೆ. ಎಲ್ಲ ಪತ್ರಕರ್ತರ ಸಂಘದ ಪರವಾಗಿ ಅಧ್ಯಕ್ಷರು, ಟ್ರಸ್ಟಿನ ಅಧ್ಯಕ್ಷರ ಪರವಾಗಿ, ಅದೇ ರೀತಿ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರ ಪರವಾಗಿ ಎಲ್ರಿಗೂ ಈ ಸಂದರ್ಭವನ್ನು ಇನ್ನಷ್ಟು ಹಾಡುಗಳ ಮೂಲಕ ಇನ್ನಷ್ಟು ರಂಜಿಸಲಿದ್ದಾರೆ. ಈಗ ಟ್ರಸ್ಟಿನ ಅಧ್ಯಕ್ಷರಾದ ರಾಮಕೃಷ್ಣ ರವರು ಒಂದು ಎರಡು ಮಾತು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಗುರುಕಿರಣ್ ಸರ್ ಅವರು ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಪ್ರೌಡ್ ಇದೆ. ಜೊತೆಗೆ ನಮ್ಮ ಮೋಹನ್ ಅವರು, ಇವರಿಬ್ಬರು ಕೂಡ ನಮ್ಮನ್ನು ಉತ್ತಮ ರೀತಿಯಲ್ಲಿ ಈಗ ರಂಜಿಸಿದ್ದಾರೆ. ಮುಂದೆ ಕೂಡ ಅವರ ಒಡನಾಟ ನಮ್ಗೆ ಇನ್ನಷ್ಟು ಸಿಗ್ಲಿ ಅಂತ ಹಾರೈಸ್ತಾ ಅವರಿಗೆ ಶುಭ ಕೋರುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಾಲ ಸ್ನೇಹಿತರಾದ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಅಣ್ಣು ಮಂಗಳೂರು ಇವರು ಎರಡು ಮಾತು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ದು ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿತು. ಅಂದ್ರೆ ನಮ್ದು ಏನೋ ಒಂದು ಪುಣ್ಯ ಹೇಳ್ಬೇಕಂದ್ರೆ ಗುರುಕಿರಣ್ ಶೆಡ್ಯೂಲ್ ಇತ್ತು ಮಂಗಳೂರು ಬರೋದು, ಅದಕ್ಕೆ ಮತ್ತು ನಮ್ಮ ಒಂದು ಪ್ರೋಗ್ರಾಮಿಗೆ ಒಂದಾಗಿ ನಾವು ಒಂದು ಕಾರ್ಯಕ್ರಮವನ್ನು ಹಾಕಿದೆವು. ಈ ಮುಂಗಾರು ಮಳೆ ತರ ಈ ಒಂದು ಮಳೆಗಾಲದಲ್ಲಿ ಈ ಒಂದು ವಿಸ್ಟಾಡಾಮ್ ಎಂಬ ಜರ್ನಿ ಯಾವಾಗಲೂ ನಮಗೆ ನೆನಪಿಗೆ ಉಳಿಯುವಂತ ಒಂದು ಒಳ್ಳೆ ಜರ್ನಿ ಆಗಿದೆ. ಅದರಲ್ಲೂ ಹಿರಿಯ ಸಂಗೀತಗಾರರು, ನಂತರ ನಮ್ಮ ಅವರ ಮಿತ್ರರ ಶಿಷ್ಯರ ನಮ್ಮನ್ನು ತುಂಬಾ ರಂಜಿಸಿದ್ರು. ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಒಂದು ಸಾಧಾರಣ ಒಂದು 60 ನಮ್ಮ ಪತ್ರಕರ್ತರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. 24x7 ಯಾವಾಗಲೂ ಅವರು ಬಹಳಷ್ಟು ಒಂದು ಪಾದರಸದ ಚಾಲನೆ ಇರುವವರು. ಅವರು ದಯವಿಟ್ಟು ಎರಡು ಮಾತು ಹೇಳಬೇಕಾಗಿ ಕೇಳ್ಕೊಳ್ತೇವೆ. ಪತ್ರಕರ್ತರ ಹಾಸನ ಯಾತ್ರೆಯ ಸಂದರ್ಭದಲ್ಲಿ ನಮಗೆ ಈ ಒಂದು ಹುಮ್ಮಸ್ಸನ್ನು ಹೆಚ್ಚಿಸಲಿಕ್ಕೆ ಇವತ್ತು ನಮ್ಮಲ್ಲಿ ಸ್ಪಿರಿಟ್ ಅನ್ನು ಹೆಚ್ಚಿಸಿದವರು ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವ ಗುರುಕಿರಣ್ ಸರ್ ಅವರಿಗೆ, ಗುರುಕಿರಣ್ ಸರ್ ಅವರಿಗೆ ಅಣ್ಣ ಅವರಿಗೆ, ಅಣ್ಣ ಅವರಿಗೆ, ತಮ್ಮ ಅವರಿಗೆ
ಜೋಶ್ ಇರ್ಲಿಕ್ಕೆ ಕಾರಣ ಒಬ್ರೇ 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 ನಮ್ಮ ಗುರುಕಿರಣ್ ಸರ್ ನಮ್ಮ ಕುಟ್ಲದ ನಮ್ಮ ಊರಿದ ನಮ್ಮ ನೀರಿದ ನಮ್ಮ ಬಾಳು ಬಂಡದ ನಮ್ಮ ಬಾಳು ಬಂದಿದ್ದದ ನಮ್ಮ ಮಂಜಾಪುರದ ಗುರುಕಿರಣ್ ಸರ್ ಇನಿ ಬುಕ್ಕ ನಮ್ಮ ಭಾಷಣ ಮಸ್ತ್ ನಮ್ಮ ಆರ್ನ ಸ್ಪೀಚ್ ಕೇಳು ನಮ್ಮ ಆರ್ನ ಪದ್ಯ ಕೇಳು ಆರ್ನ ಸ್ಟೈಲ್ ತೋಡು ಆರ್ ತುಯರಲ ಬರ್ಲು ಆರ್ನ ಪದರ ಬರ್ಲು ಆರ್ನ ಸ್ಮೈಲ್ ಬರ್ಲು ಅಂಚಾಂತ ಯಾನು ಜಾಸ್ತಿ ದಾರ ಬಾತರಿಜಿ ಇನಿ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಾಗಲಿ ಪ್ರೆಸ್ ಕ್ಲಬ್ ದಾಗಲಿ ಟ್ರಸ್ಟ್ ದಾಗಲಿ ಒಟ್ಟು ಸೇರ್ತಿ ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಮಾಲ್ತಿನ ಯಶಸ್ಸಿಗೆ ಬರೋದು ಇನಿ ಒಂಜಿ ಕಾರ್ಯಕ್ರಮದ ಆಸನದ ದಿವಂದಿರು ಈ ಕಾರ್ಯಕ್ರಮಕ್ಕೆ ಎಂಕ್ಲು ಖಾಲಿ ಅಧ್ಯಕ್ಷರು ಸೆಕ್ರೆಟರಿ ಪೋಂಡ ಯಾವುದಿ ಪ್ರತಿ ಊರಿಯ ಸದಸ್ಯರನ್ನ ಆ ಒಂದು ಸಮ್ಮೇಳನದ ಯಶಸ್ಸಿಗೆ ಬೇಲೆ ಮಾಡ್ತಾರೆ ರಾತ್ರಿ ಬಗ್ಗೆ ಅಲ್ಲಿ ಟೌನ್ ಹಾಲ್ ಬೇಲೆ ಮಾಡ್ತಾರೆ ಅಕ್ಲನ ಇನಿ ಆಸನಗಳು ಎತ್ತದ್ದು ಬೋದು ಅಕ್ಲನ ಒಟ್ಟಿಗೂ ನಮ್ಮ ವಿಜೃಂಭಣೆ ವಲ್ಪುರ ಕಾರ್ಯಕ್ರಮ ಒಂದಾದಿನ ಐನೊಟ್ಟಿಗೂ ವಿಸ್ತಾಡಂ ಡ್ರೈವರು ನಮ್ಮ ಪ್ರಯಾಣ ಐನೊಟ್ಟಿಗೂ ಗುರುಕಿರಣ್ ಸರ್ ನಮಕ್ಕೆ ಸಾಧ ಗಾನ ಸುಡೆ ಮತ್ತೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ರಾಮನಗರ ಮಾಗಡಿ ಪತ್ರಕರ್ತರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಕೊಡುತ್ತಾ ನಮಗೆ ಗುರುಕಿರಣ್ ಸರ್ ಅವರು ಮತ್ತೆ ಹಾಡಿನ ಸದೆಯನ್ನ ಗಾನ ಸದೆಯನ್ನ 22ರ ಹರೆಯದ ಗುರುಕಿರಣ್ ಸರ್ ಅವರಿಗೆ ಮತ್ತೊಮ್ಮೆ ಇವರ ಕಣ್ಮಣ ಯುವ ರಾಜ ಯುವ ಕಣ್ಮಣಿ ಗುರುಕಿರಣ್ ಸರ್ ಅವರಿಗೆ ಅಂದು ಮಂಗಳೂರಿಗೆ ಜೈ ಬಾಳರವರು ಅವರು ಬಹಳಷ್ಟು ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದವರು. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿಯೂ ನಮ್ಮ ಇವತ್ತು ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗುರುಕಿರಣ್ ರವರ ಬಾಲ್ಯ ಸ್ನೇಹಿತರಾಗಿರುವ ಜಗನ್ನಾಥ್ ಶೆಟ್ಟಿ ಬಾಳರವರು ಈಗ ಅವರ ಶುಭವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತು ಹಾಸನಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮವನ್ನು ಈ ಒಂದು ವ್ಯವಸ್ಥೆಯನ್ನು ಮಾಡಿದವರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಕ ಇಂದಾಜಿ ಮತ್ತು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಅನ್ನು ಮಂಗಳೂರು ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ನ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣ ಸಹ ನಮ್ಮೊಟ್ಟಿಗಿದ್ದಾರೆ. ಆನಂದ್ ಶೆಟ್ಟಿ ಇವತ್ತು ಬರಬೇಕಿತ್ತು, ಅವರಿಗೆ ಕಾರಣಾಂತರಗಳಿಂದ ಬರ್ಲಿಕ್ಕಾಗಲಿಲ್ಲ. ಅದೇ ರೀತಿ ನಮ್ಮೊಟ್ಟಿಗೆ ಇವತ್ತು ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರಿದ್ದಾರೆ. ಗುರುಕಿರಣ್ ಮತ್ತು ಮಂಗಳೂರಿನ ಪತ್ರಕರ್ತರಿಗೆ ಒಂದು ರೀತಿಯ ಬಹಳ ಒಂದು ಒಳ್ಳೆಯ ಸಂಬಂಧ. ಯಾಕೆಂದ್ರೆ ಗುರುಕಿರಣ್ ಅವರು ಸಿನಿಮಾ ರಂಗದಲ್ಲಿ ಯಾವಾಗ ತನ್ನನ್ನು ತೊಡಗಿಸಿಕೊಂಡ್ರು ಆವಾಗದಿಂದ ಮಂಗಳೂರಿನ ಪತ್ರಕರ್ತರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದವರು. ಅದೇ ರೀತಿ ಗುರುಕಿರಣ್ ಮಂಗಳೂರಿನ ಗುರುಕಿರಣ್ ಅವರಿಗೆ ಬಹಳಷ್ಟು ಮಂದಿ ಪತ್ರಕರ್ತರು ಇಲ್ಲಿ ಮಂಗಳೂರಲ್ಲಿ ಸ್ನೇಹಿತರಾಗಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಮಾಡುತ್ತಾ ಅದೇ ರೀತಿ ಇಲ್ಲಿ ಕೂಡ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಭಾಸ್ಕರ ಕಟ್ಟ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಒಬ್ಬ ಕಲಾವಿದ ಬೆಳಿಬೇಕಂದ್ರೆ ತುಂಬಾ ಸಪೋರ್ಟ್ ಹಿಂದೆ ತುಂಬಾ ಜನ ಇರಬೇಕು. ಒಂದು ಅವಕಾಶ ಕೊಡಕ್ಕೆ, ಇನ್ನೊಂದು ಬೆಳೆಸ ಪ್ರೋತ್ಸಾಹ ಮಾಡಕ್ಕೆ. ನಿಜ ಹೇಳ್ಬೇಕಂದ್ರೆ ನನಗೆ ನಾನಾಗ ಏನಿಲ್ಲ, ತುಂಬಾ ಹೊಸಬ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ತುಂಬಾ ಜನ ನಾನು ಹೇಳ್ಬೇಕಂದ್ರೆ ಬಾಳ ಅವರು ಪೂರ್ಣ ನನಗೆ ನಾನು ತುಂಬಾ ಚಿಕ್ಕವನು. ನನ್ನ ಬಗ್ಗೆ ಒಂದು ಆರ್ಟಿಕಲ್ ಹಾಕಿ ಒಂದು ಫೋಟೋದಲ್ಲಿ ಪೇಪರ್ ಹಾಕಿದ್ರೆ ಆ ಟೈಮಲ್ಲಿ ನಮ್ಗೆ ಸಿಗೋ ಖುಷಿ ಇತ್ತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಇವತ್ತು ಬೆಳೀತಾ ಇದ್ದವರಿಗೆ ಒಂದು ತುಂಬಾ ಜನಕ್ಕೆ, ನನಗೊಬ್ಬನಿಗೆ ಅಂತಲ್ಲ, ತುಂಬಾ ಈವೆಂಟ್ ಡ್ರಾಮಾ ಕಲಾವಿದರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಜೊತೆ ಪತ್ರಿಕಾ ಭವನ ಟ್ರಸ್ಟಿನ ಮಾಜಿ ಅಧ್ಯಕ್ಷರು, ಪ್ರೆಸ್ ಕ್ಲಬ್ಬಿನ ಸದಸ್ಯರು,
ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರು ಕೂಡ ಸಾಹಿತ್ಯ, ಕಲೆ, ನಾಟಕ, ಸಿನಿಮಾಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿ ಅವರು ವಿಜಯ ಕರ್ನಾಟಕದಲ್ಲಿ ಸಿನಿಮಾದ ಆ ಒಂದು ವಿಶೇಷ ಅಂಕಣವನ್ನು ಕೂಡ ಬರೀತಿದ್ರು. ಅವರೀಗ ಒಂದು 2 ಮಾತನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಮತ್ತೆ ಕೃತಜ್ಞತೆಗಳು. ಈಗ ನಿಸರ್ಗವನ್ನು ಚೆನ್ನಾಗಿ ನೋಡಿ ಮತ್ತು ಇವರ ನಮ್ಮ ಗುರುವಣ್ಣನ ಸಾಂಗ್ ಅನ್ನು ಎಂಜಾಯ್ ಮಾಡಿ. ಇದು ಮಾತಿನ ಸಮಯ ಅಲ್ಲ. ಗುರುವಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ಅವರ ತಮ್ಮ, ನಾವು ಮತ್ತೆ ಅವರ ಕುಟುಂಬ ಎಲ್ಲ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ನಮ್ಗೆ ಎಲ್ಲ ರೀತಿಯ ನಾನು 21, ಅವರು 22. ಹಾಗೆ ನೀವೆಲ್ಲ ಇಷ್ಟು ಪ್ರೋತ್ಸಾಹ ಕೊಟ್ಟು ಗುರುವಣ್ಣನ ಬಗ್ಗೆ ಅಭಿಮಾನ ಇಟ್ಟು ಇಲ್ಲಿ ಅವರಿಗೆ ನೀಡಿದಂತ ಒಂದು ಉತ್ತೇಜನ ಇದೆ ಅಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟಿದ್ದು. ಗುರುವಣ್ಣ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಿಂದೆ ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮಗಳಲ್ಲಿ ಕೂಡ ಒಟ್ಟಾಗಿದ್ದೆವು. ನಾವು ಸಂಘದಲ್ಲಿ ಅಧ್ಯಕ್ಷರಿರುವಾಗ ಅವರನ್ನ ಆಹ್ವಾನ ಮಾಡಿದ್ದೆವು. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಷ್ಟು ಬ್ಯುಸಿ ಇದ್ರು ಕೂಡ ನಮ್ಮ ಪ್ರೀತಿ ಇಟ್ಟು ಇಲ್ಲಿಗೆ ಬರ್ತಾ ಇದ್ರು. ಯಾವ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಮಾಡಿದಾಗ ಅವರು ಇಲ್ಲ ಅಂತ ಹೇಳಿಲ್ಲ. ಅವರು ತುಂಬಾ ದೊಡ್ಡ ಡೈರೆಕ್ಟರ್, ನಮ್ಮ ರಾಜ್ಯ ಕಂಡಂತಹ ಮ್ಯೂಸಿಕ್ ಡೈರೆಕ್ಟರ್. ಅವರನ್ನ ನಾವು ಉಚಿತವಾಗಿ ಕರೆಸ್ಕೊಂಡು ಅವರದ್ದೇ ಟಿಕೆಟ್ ತಕೊಂಡು ಅವರು ಬರ್ತಾ ಇದ್ರು ಇಲ್ಲಿ. ಅದನ್ನೆಲ್ಲ ಹೇಳ್ತಾ ಅವರಿಗೆ ಇನ್ನೂ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗ್ಲಿ, ದೊಡ್ಡ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಅಭಿವಂದನೆಗಳು ಮತ್ತು ಹಾರೈಕೆಗಳು ಇರಲಿ ಅಂತ ಆಶಿಸಿದ್ದೇನೆ. ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಕಡಬ ತಾಲೂಕಿನ ಅಧ್ಯಕ್ಷರಾದ ನಾಗರಾಜ್ ಮತ್ತು ಮಾಜಿ ಅಧ್ಯಕ್ಷರು ಬಾಲಕೃಷ್ಣ, ಕಾರ್ಯದರ್ಶಿಯವರು ಹಾಗೂ ಎಲ್ಲ ಸದಸ್ಯರು, ಅದೇ ರೀತಿ ಪುತ್ತೂರು ತಾಲೂಕು ಸಂಘದ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ನಾಳ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು, ಅದೇ ರೀತಿ ಸುಳ್ಯ ತಾಲೂಕಿನ ಅಧ್ಯಕ್ಷರಾದ ಪದ್ಮನಾಭ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಅವರು ಹಾಸನದಲ್ಲಿ ಸೇರಿಕೊಳ್ಳಲಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ನಮ್ಮ ಉಳ್ಳಾಲ ಸಂಘದ ಅಧ್ಯಕ್ಷರಾದ ವಸಂತ್ ಕೋಣಾಜೆ ಮತ್ತು ಎಲ್ಲ ಸದಸ್ಯರಿಗೆ ಕೂಡ, ಉಳ್ಳಾಲ ಅಂತ ಹೇಳಿದ್ರೆ ನಮ್ಮ ಒಂದು ಶಕ್ತಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ದೇವಿಯ ನಾಡು, ಅವರ ಕುಟುಂಬದವರು ಕೂಡ ಹೌದಂತೆ. ಹಾಗೆ ಅವರಿಗೂ ಈ ಸಂದರ್ಭದಲ್ಲಿ ನಾವು ಮತ್ತು ದಯವಿಟ್ಟು ನಮ್ಮ ಆರಿಫ್ ಪಡುಬಿದ್ರಿ ಅವರು ನಮ್ಮ ಪತ್ರಿಕಾ ಭವನ ಟ್ರಸ್ಟಿನ ಕಾರ್ಯದರ್ಶಿಯಾಗಿದ್ದಾರೆ. ಆರಿಫ್ ಪಡುಬಿದ್ರಿ ದಯವಿಟ್ಟು ಈ ಕಡೆ ಬರಬೇಕು. ಅದೇ ರೀತಿ ಇಬ್ರಾಹಿಂ ಮಟ್ಟಸ್ಥಳ ನಮ್ಮ ಪತ್ರಕರ್ತರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಅಧ್ಯಕ್ಷರ ಜೊತೆ ಹೆಗಲಿಗೆ ಕೊಟ್ಟು ದುಡಿಯುವಂತವರು, ಅವರು ಕೂಡ ಇಲ್ಲಿ ವೇದಿಕೆ ಹತ್ತಿರ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ.
ನಿಜವಾಗಿ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಸರ್ಕಾರಗಳ ಬಗ್ಗೆ. ಯಾಕೆಂದರೆ ನಮ್ಮ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಇಂಥ ಒಂದು ಅದ್ಭುತವಾದ ರೈಲಿನ ವ್ಯವಸ್ಥೆನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಶವಂತಪುರದಿಂದ ಮಂಗಳೂರು ಈ ಒಂದು ಜರ್ನಿ ಏನಿದೆ, ವಿಸ್ಡಮ್ ಅನ್ನುವಂಥ ಈ ಟ್ರೈನ್ ನಾವು ಬೆಂಗಳೂರಿನಿಂದ ಇಲ್ಲಿ ಸುಬ್ರಹ್ಮಣ್ಯವರೆಗೆ ಮತ್ತು ಸುಬ್ರಹ್ಮಣ್ಯದಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ನಿಜವಾಗಿ ನನ್ನ ಲೈಫ್ನಲ್ಲಿ ಬಹಳಷ್ಟು ವಿಮಾನಗಳಲ್ಲಿ ಹೋಗಿದ್ದೇವೆ. ವಿಮಾನಗಳಲ್ಲೂ ಸಿಗದೇ ಇರುವಂತಹ ಒಂದು ಅದ್ಭುತವಾದ ಅನುಭವ ಮತ್ತು ಅದ್ಭುತವಾದ ಫೆಸಿಲಿಟೀಸ್ ಈ ಟ್ರೈನಲ್ಲಿ ಬಂದಾಗ ನಮಗೆ ಸಿಕ್ಕಿದೆ. ಸುಮಾರು ಒಂದು 36 ಜನ ನಮ್ಮ ಸ್ನೇಹಿತರು, ದೊಡ್ಡಮ್ಮದೇವಿ ಉತ್ಸವ ಸಮಿತಿ ಅಂತ ನಮ್ಮದು ಶಿವನಗರದಲ್ಲಿ ಬೆಂಗಳೂರಿಂದ ಬಂದಿದ್ದೇವೆ ನಾವೆಲ್ಲ. ನಮ್ಮ ಜೊತೆಗೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾದ ಶ್ರೀಯುತ ತಿಮ್ಮೇಗೌಡರಿದ್ದಾರೆ ಮತ್ತು ದೊಡ್ಡಮ್ಮದೇವಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಬಾಬು ಅವರಿದ್ದಾರೆ. ನಾವು 36 ಜನ ಬಂದಿದ್ದೇವೆ. ನನ್ನ ಜೀವನದಲ್ಲಿ ಬಹಳಷ್ಟು ಈ ಒಂದು ಜರ್ನಿನ ಮಾತ್ರ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ರಮ್ಯ ತಾಣಗಳು ಒಂದಕ್ಕಿಂತ ಒಂದು, ನೀವು ಒಂದೊಂದು ಟನಲ್ ಬರ್ತಾ ಇರೋ ಹಾಗೆ ಸುಮಾರು 100-150 ವರ್ಷಗಳ ಕಾಲ ಹಿಂದೆ ಇದನ್ನು ಮಾಡಿರ್ತಕ್ಕಂತಹ ಒಂದು ಟನಲ್ಗಳು. ಅವಾಗೆಲ್ಲ ಮೀಟ್ರ್ ಗೇಜ್ ಇತ್ತು, ಈಗ ಬ್ರಾಡ್ ಗೇಜ್ ಮಾಡಿ ಇಲ್ಲಿ ಬರುವಂಥ ಒಂದು ಅನುಭವನೇ ನಿಜವಾಗಿ ಬೇರೆ ಥರ ಇದೆ. ಕೇಂದ್ರ ಸರ್ಕಾರದ ಈ ಯೋಜನೆ ನಿಜವಾಗಿ ಭಾರತೀಯ ಎಲ್ಲ ರೈಲ್ವೆ ಪ್ರಯಾಣಿಕರಿಗೆ ಒಂದು ಅದ್ಭುತವಾದ ಅನುಭವವನ್ನು ಕೊಡುತ್ತೆ. ಅದನ್ನು ನಾವು ಅನುಭವಿಸಿದ್ದೇವೆ. ಮುಖ್ಯವಾಗಿ ಸ್ನೇಹಿತರ ಬಳಗ, ಅದಕ್ಕಿಂತ ಹೆಚ್ಚಾಗಿ ನೀವು ಕುಟುಂಬ ಸಮೇತರಾಗಿ ಈ ಒಂದು ಟ್ರೈನಲ್ಲಿ ಬಂದಲ್ಲಿ, ಒಂದು ಬೋಗಿ ಪೂರ್ತಿ ಅಂದರೆ ಕೂಡು ಕುಟುಂಬಗಳು ಇರ್ತವೆ, ಒಂದು 40-50 ಜನ, ಅಂಥ ಕುಟುಂಬಗಳು ಬಂದಲ್ಲಿ ಮಕ್ಕಳು ಮತ್ತು ಹಿರಿಯರು ಎಲ್ಲ ವಯಸ್ಕರಿಗೆ ಒಳ್ಳೆಯ ಅನುಭವವನ್ನು ಕೊಡುವಂತಹ ಈ ಒಂದು ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ. ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ, ನೀವು ಬನ್ನಿ, ಈ ಯಶಸ್ವಿ ರೈಲಿನ ಪ್ರಯಾಣವನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೂ ನಿಮ್ಮಿಂದ ಅನುಕೂಲ ಆಗಬೇಕು. ಜೊತೆಗೆ ಈ ಅನುಭವನ ನೀವೆಲ್ಲರೂ ಪಡಿಬೇಕು, ನಿಮ್ಮ ಸ್ನೇಹಿತರಿಗೂ ಹೇಳಬೇಕು ಅಂತ ನಾನು ಮನಪೂರ್ವಕವಾಗಿ ಹೇಳ್ತೇನೆ. ನನ್ನ ಪರಿಚಯ, ನಾನು ಗಾಯಕ ಮೋಹನ್ ಅಂತ. ನಾನು ಮುಖ ಪರಿಚಯ ಇಲ್ಲದವರು ಸಹ ನನ್ನ ಹಾಡುಗಳನ್ನ ತಾವು ಕೇಳಿರ್ತೀರಿ. KGF ಚಾಪ್ಟರ್ 1 ಹಾಗೂ KGF ಚಾಪ್ಟರ್ 2 ಈ 2 ಚಿತ್ರಗಳಲ್ಲಿ ಎಲ್ಲ ಹಾಡನ್ನು ನಾನೇ ಹಾಡಿರೋದು. 5 ಭಾಷೆಗಳಲ್ಲಿ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ 5 ಭಾಷೆಗಳಲ್ಲಿ 2 ಸಿನಿಮಾಗೆ ನಾನೇ ಹಾಡಿದ್ದೇನೆ. ಇನ್ನೇನು ಇಷ್ಟರಲ್ಲೇ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ, ತಾವೆಲ್ಲರೂ ಅದನ್ನು ನೋಡಬೇಕು. ಜೊತೆಗೆ ಈ ಟ್ರೈನ್ನ ಅನುಭವ, ವಿಸ್ಟಾಡಾಮ್ ಟ್ರೈನ್, ಹ್ಯಾಟ್ಸ್ ಆಫ್ ಟು ಕೇಂದ್ರ ಸರ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು. ಎಂಜಾಯ್ ಮಾಡಿ, ಸಂತೋಷ ಪಡಿ. ನಮಸ್ಕಾರ, ನಾನು ದಿನೇಶ್ ಅಂತ. ನಾನು ಹಸಿರೆ ಉಸಿರು ನಾಗರಿಕ ಸಂಸ್ಥೆಯ ಅಧ್ಯಕ್ಷ ಕೂಡ. ವಿಸ್ಟಾಡೋಮ್ ಟ್ರೈನ್ ಅಂದರೆ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಬ್ಯೂಟಿ. ವಿಸ್ಟಾಡೋಮ್ ಉದಾಹರಣೆ ಅಂದರೆ ಸೌಂದರ್ಯ, ಪ್ರಕೃತಿಯ ಸೌಂದರ್ಯಕ್ಕೆ ಇನ್ನೊಂದು ಹೆಸರು ವಿಸ್ಟಾಡೋಮ್ ಟ್ರೈನ್ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ, ನಾನು ಫಸ್ಟ್ ಟೈಮ್ ಬಂದಿದ್ದು ಪೇಪರಲ್ಲೆಲ್ಲ ಪೇಪರಲ್ಲಿ ಓದಿದ್ದೆ. ನೋಡಿದ್ರೆ ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್, ಒಂದು ಅತ್ಯುತ್ತಮವಾದ ಅನುಭವ ಆಗುತ್ತೆ. ಆಮೇಲೆ ನಾವೆಲ್ಲ ಮೊದಲು ನಮ್ಮ ಕರ್ನಾಟಕದವರು ಎಲ್ಲಾದರೂ ಈ ಥರ ರುದ್ರರಮಣೀಯ ದೃಶ್ಯ ನೋಡಬೇಕಂದ್ರೆ ನಾವು ಚೈಲ್ಡ್ಹುಡ್ಡಲ್ಲಿ ಅಂದ್ಕೊಡ್ತಿದ್ದು ಕುಲು ಮನಾಲಿ, ಹಿಮಾಚಲ್ ಪ್ರದೇಶ್ ಅಥವಾ ಈ ಕೂನೂರ್, ಊಟಿ, ಆ ಟ್ರೈನ್ ಒಂದು ಸಣ್ಣ ಟ್ರೈನ್ಗೆ ಹೋಗಬೇಕಿತ್ತು. ನಿಜವಾಗ್ಲೂ ಇದೊಂದು ನಮ್ಮ ಟೂರಿಸಮ್ ಡೆವಲಪ್ಮೆಂಟ್ಗೆ ಇದೊಂದು ಅತ್ಯುತ್ತಮವಾದ ಅವಕಾಶ. ನೋಡಿ, ಈ ದೃಶ್ಯನ ನಾವು ಎಲ್ಲೂ ನೋಡೋಕ್ಕಾಗೋದಿಲ್ಲ. ನಾವು ಎಷ್ಟು ಕೊಟ್ಟರು ಇದು ರುದ್ರರಮಣೀಯವಾದ ದೃಶ್ಯ ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಥ್ಯಾಂಕ್ಸ್ ಫಾರ್ ಇಂಡಿಯನ್ ರೈಲ್ವೇಸ್. ಇದೊಂದು ಈ ವಿಸ್ಟಾಡೋಮ್ ಟ್ರೈನ್ ಹಾಕಿರೋದ್ರಿಂದ ಈ ಒಂದು ಅನುಭವನ ಪಡ್ಕೊಳ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ. ಆಮೇಲೆ
ರೇಟ್ಸ್ ಕೂಡ ಒಂದು ಸ್ವಲ್ಪ ಅಮೈಕೇಬಲ್ ಆಗಿ ಇದು ಮಾಡಿದ್ರೆ ನಾವೊಬ್ಬರೇ ಆಹ್ಲಾದವನ್ನು ಸ್ವೀಕರಿಸೋದಲ್ಲ, ಇನ್ಕ್ಲೂಡಿಂಗ್ ಲೋವರ್ ಮಿಡ್ಲ್ ಕ್ಲಾಸ್ ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು. ರೇಟ್ ವೈಸ್ ಕೂಡ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕೆಂದರೆ ಮಿಡ್ಲ್ ಕ್ಲಾಸ್ ಟ್ರೈನ್ಗೂ ಇದಕ್ಕೂ ಒಂದು ₹1,000 ಡಿಫ್ರೆನ್ಸ್ ಬರುತ್ತೆ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಇಷ್ಟೇ, ವಿಸ್ಟಾಡೋಮ್ ಟ್ರೈನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಬ್ಯೂಟಿ. ನಮ್ಮ ಹಸಿರು ಉಸಿರು ನಾಗರಿಕ ಸಂಸ್ಥೆ ಪರವಾಗಿ ನಿಜವಾಗ್ಲೂ ನಮ್ಮ ಇಂಡಿಯನ್ ರೈಲ್ವೇಸ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ಈ ಒಂದು ಇನ್ನೂ ಸಾಕಷ್ಟು ಟ್ರೈನ್ಗಳನ್ನು ಈ ಥರ ಜಾಗಗಳಿಗೆ, ಮಡಿಕೇರಿಗಾಗಲಿ ಅದಿನ್ನೂ ಕಾಂಟ್ರವರ್ಸಿಯಲ್ ಇದೆ ಅನಿಸುತ್ತೆ, ಈ ಥರ ಜಾಗಗಳನ್ನ ನೋಡಿ ಇನ್ನಷ್ಟು ಈ ಥರ ಕೋಚ್ಗಳನ್ನ ಬಿಟ್ಟರೆ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಥ್ಯಾಂಕ್ ಯು. ತುಂಬ ಸತಿ ವೆಸ್ಟರ್ನ್ ಘಾಟ್ಸ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡಿದ್ದೇನೆ ಬೈ ರೋಡ್, ಬಟ್ ಈ ರೀತಿ ನೇಚರ್ನ ಬ್ಯೂಟಿ ಈ ಸತಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೇನೆ. ಬೈ ರೋಡ್ ಟ್ರಾವೆಲ್ ಮಾಡಿದರೆ ಇಷ್ಟು ಚೆನ್ನಾಗಿ ನಮಗೆ ಗೊತ್ತಾಗೋದಿಲ್ಲ, ಬಟ್ ವಿತ್ ಟ್ರೈನ್ ಜರ್ನಿ ಇಟ್ ಇಸ್ ರಿಯಲಿ ನೈಸ್. ಇಟ್ ಹ್ಯಾಸ್ ಬಿನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್ಕಾರ ಇದೊಂದು ಟ್ರೈನ್ ಸ್ಟಾರ್ಟ್ ಮಾಡಿ ಭಾಳ ಚೆನ್ನಾಗಿ ಒಳ್ಳೆ ಒಂದು ಇದು ಮಾಡಿದ್ದಾರೆ, ನಮಗೆಲ್ಲ ಭಾಳ ಖುಷಿ. ಇಟ್ ಹ್ಯಾಸ್ ಬಿನ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಟ್ರಾವೆಲಿಂಗ್ ಥ್ರೂ ದಿಸ್ ಟ್ರೈನ್. ಭಾಳ ಖುಷಿ ಆಯಿತು, ಚೆನ್ನಾಗಿದೆ. ಇದು ಪ್ರಕೃತಿಯ ಸೌಂದರ್ಯ ನೋಡಿಕೊಂಡು ವಿತ್ ಫ್ಯಾಮಿಲಿ ಆ್ಯಂಡ್ ಎಂಜಾಯಿಂಗ್, ಇಟ್ಸ್ ರಿಯಲಿ ನೈಸ್. ನನ್ನ ಹೆಸರು ಶ್ರುತಿ ಅಂತ. ನಾನು ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದು ಭಾರತೀಯ ರೈಲ್ವೆ, ಇದು ಹೊಸದಾಗಿ ಈ ಥರ ಈ ನಮ್ಮ ಪಶ್ಚಿಮ ಘಟ್ಟಗಳ ವೀಕ್ಷಣೆಗಾಗಿ ಇದನ್ನು ಈ ಟ್ರೈನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಮಾಡಿದ ಮೇಲೆ ತುಂಬ ಪ್ರಯಾಣಿಕರಿಗಂತೂ ತುಂಬ ಅನುಕೂಲ, ತುಂಬಾ ಅದನ್ನು ಇಷ್ಟಪಟ್ಟು ಬರ್ತಾಯಿದ್ದಾರೆ. ಈಗ ಅದರಲ್ಲಿ ಇರುವ ಎಲ್ಲ ಡೋರ್ಗಾಗಿ ಈ ಥರ ಒಳಗಡೆ ಇರುವ ಸಿಸ್ಟಮ್ಗಳಂತೂ ಸೆನ್ಸರ್ ಸಿಸ್ಟಮ್ಗಳಾಗಿ ಮಾಡಿದ್ದಾರೆ. ಈ ಸೀಟ್ಗಳು ಅಷ್ಟೇ 360 ಡಿಗ್ರಿ ಇದರಲ್ಲಿ ತಿರುಗುವಂಥದ್ದು. ಆಮೇಲೆ ವೀಕ್ಷಣೆಗಾಗಿ ದೊಡ್ಡ ದೊಡ್ಡ ಗ್ಲಾಸ್ಗಳನ್ನ, ಗಾಜುಗಳನ್ನ, ವಿಂಡೋಸ್ ಇದನ್ನು ಮಾಡಿದ್ದಾರೆ. ಆಮೇಲೆ ಫೆಸಿಲಿಟಿನೂ ಅಷ್ಟೇ, ಫ್ರೀಝರ್ ಆಗಲಿ ಈ ಪ್ರಯಾಣಿಕರಿಗೆ ಅನುಕೂಲವಾಗಿ ಆ ಥರ ಫ್ರೀಝರ್ ಇಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಅನುಕೂಲಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಟ್ರೈನ್ ಸ್ಟಾರ್ಟ್ ಆದಮೇಲೆ ಅಂತೂ ಒಂದು ದಿನ ಎಲ್ಲ ದಿನವೂ ಪೂರ್ತಿಯಾಗಿ ಹೋಗ್ತಾ ಇದೆ. ಈ ಕೊರೋನಾ ಬಂದಮೇಲೆ ಅಂತೂ, ಕೊರೋನಾ ಇದಾದಮೇಲೆ
ಈಗ ಇದನ್ನು ಜನ ಇಷ್ಟಪಟ್ಟು ಇದನ್ನು ಸ್ವಲ್ಪ ಪ್ರಕೃತಿ ವೀಕ್ಷಣೆಗೋಸ್ಕರ ತುಂಬಾ ಬರ್ತಾ ಇದ್ದಾರೆ. ಈ ಮಳೆಗಾಲದಲ್ಲಿ ಮಳೆಗಾಲದ ಈ ಸೀಸನಲ್ಲಿ ಪ್ರಯಾಣಿಕರಿಗೆ ತುಂಬಾ ಒಂದು ಅನುಕೂಲವಾಗುವಂಥ ಯೋಜನೆ ಇದು, ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇದನ್ನು ಸ್ವಲ್ಪ ಪ್ರಯಾಣಿಕರು ಇನ್ನೂ ಸ್ವಲ್ಪ ಅದನ್ನು ಉಪಯೋಗಿಸಲಿ, ಅನುಭವಿಸಲಿ ಅಂತಂದ್ಬಿಟ್ಟು ನಮ್ಮ ಇಲಾಖೆಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಪ್ರೇಕ್ಷಕರನ್ನು ಅಂದರೆ ಈ ಒಂದು ಪ್ರವಾಸಿಗರನ್ನು ಈಗ ಆಕರ್ಷಿಸಲು ಕಾರಣವೇನಿದೆ? ಯಾಕೆ ಇದೊಂದು ಟ್ರೈನ್ ವಿಶೇಷತೆ ಯಾಕೆ ಇದೆ? ಆಕರ್ಷಣೆ ಯಾಕೆ ಇದೆ? ಆಕರ್ಷಣೆ ಅದೇನೇ, ಇದು ಪಶ್ಚಿಮ ಘಟ್ಟಗಳ ಒಂದು ವೀಕ್ಷಣೆಗೋಸ್ಕರ ಈ ಟ್ರೈನ್ ಬಿಟ್ಟ ಕಾರಣ ಅದನ್ನು ಎಲ್ಲ ರೀತಿಯಲ್ಲಿ ಅದೇ ನಮ್ಮ ಗಾಜುಗಳಾಗಲಿ ಆಮೇಲೆ ಯಾವ ರೀತಿ ಪ್ಯಾಸೆಂಜರ್ ಇವರಿಗೆ ಪ್ರವಾಸಿಗರಿಗೋಸ್ಕರ ಅದನ್ನು ಸೀಟ್ಗಳು ಅಷ್ಟೇ 360 ಡಿಗ್ರಿ ತಿರುಗುವಂಥ ಸೀಟ್ಗಳನ್ನು ಇದು ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಚಾರ್ಜರ್ ಪಾಯಿಂಟ್ ಆಗಲಿ, ಟೇಬಲ್ ಸಿಸ್ಟಮ್ ಆಗಲಿ, ಆಮೇಲೆ ನೀರಿಂದು ಎಲ್ಲ ಸಿಸ್ಟಮ್ಗಳು ಮಾಡಿದ ಕಾರಣ ಪ್ರಯಾಣಿಕರು ಇನ್ನೂ ಹೆಚ್ಚಾಗಿ ಒಬ್ಬರಿಂದ ಒಬ್ಬರಿಗೆ ಹೇಳಿ ಒಬ್ಬರೊಬ್ಬರೇ ತಿಳ್ಕೊಂಡು ಅದರ ವೀಕ್ಷಣೆ ಮಾಡೋಕ್ಕೋಸ್ಕರ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಒಳ್ಳೆಯದು ಇದು. ಇನ್ನು ಈಗ ತಾವು ಈ ಒಂದು ರೈಲು ಚಾಲನೆ ಆದ ಬಳಿಕ ಟ್ರೈನಲ್ಲಿ ನೋಡ್ತಿದ್ದೀರಿ, ಎಷ್ಟು ಜನಕ್ಕೆ ಪ್ರವಾಸಿಗರು ನೋಡ್ತಿದ್ದೀರಿ, ನಿಮ್ಮ ಅನುಭವಗಳು ಯಾವ ರೀತಿ ಇದೆ, ಅಂದರೆ ಯಾವ ರೀತಿ ಆಸ್ವಾದಿಸ್ತಾರೆ? ಈ ಪ್ರಯಾಣಿಕರು ಯಾರೇ ತುಂಬ ಜನ ಬರ್ತಾರೆ, ಆದರೆ ಅವರ ಇದರಲ್ಲಿ ಅವರು ಹೇಳ್ತಾ ಇರೋದು ಈ ಥರ ಇನ್ನೂ ಒಂದು 2 ಬೋಗಿಗಳು ಎಕ್ಸ್ಟ್ರಾ ಹಾಕಲಿ, ಎಲ್ಲರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಟಿಕೆಟ್ ಇನ್ನೂ ನಮಗೆ ಇದು ಬೇಕು, ಒಬ್ಬರಿಗೆ ವೆಯ್ಟಿಂಗ್ ಲಿಸ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 2 ಬೋಗಿ ಎಕ್ಸ್ಟ್ರಾ ಹಾಕಲಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇದೆ.
ಸ್ಟಾರ್ಟ್ ಆಗುವಾಗಲೇ ನಾವು ಇನಾಗ್ರೇಷನ್ ಟ್ರೈನಲ್ಲಿ ಫಸ್ಟ್ ಟ್ರಾವೆಲ್ ಮಾಡಿದ್ದೇವೆ. ಯಾಕಂದರೆ ನಮಗೆ ಇದು ಮಾಮೂಲಿ, ಯಾಕಂದರೆ ಇದು ನಾವು ಮೊದಲಿಂದಲೂ ದಕ್ಷಿಣ ಕನ್ನಡದವರಿಂದ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಟ್ರಕ್ಕಿಂಗ್ ಮಾಡ್ತಾ ಇರ್ತೇವೆ. ನಾವು ಆ್ಯಕ್ಚುಲಿ ಜರ್ನಲಿಸ್ಟ್ 18 ವರ್ಷ ಆಯಿತು. ಸೊ ನಾವು ಇದರಲ್ಲಿ ಟ್ರಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ಆದರೆ ಇದೊಂದು ವಿಚಿತ್ರ ಅನುಭವ, ಯಾಕಂದರೆ ನಾವು ಟ್ರೈನ್ ಒಳಗಡೆ ಒಂದು ಎಲ್ಲ ಓಪನ್ ಆಗಿದೆ. ಆ್ಯಕ್ಚುಲಿ ಫೋಟೋಗ್ರಫಿಗೆ ನಮಗೆ ಇದು ಸ್ವಲ್ಪ ಅನ್ಫಿಟ್, ಯಾಕಂದರೆ ಇದು ಸ್ವಲ್ಪ ಗ್ಲಾಸ್ ಇರ್ತದೆ. ನಮಗೆ ಫೋಟೋಗ್ರಫಿಗೆ ಆ್ಯಕ್ಚುಲಿ ಯೂಸ್ ಇಲ್ಲ ಇದು, ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಒಳ್ಳೆಯದು. ಭಾರಿ ಸಕ್ಕತ್ತೈತೆ ಬರ್ತೆ. ಕಳೆದ ನಿನ್ನೆ ಮತ್ತು ಇವತ್ತು ನಾವು ಈ ಒಂದು ರೈಲಿನಲ್ಲಿ ನಿನ್ನೆ ಹಾಸನಕ್ಕೆ ಹೋಗಿದ್ವಿ. ಇವತ್ತು ಮತ್ತೆ ಹಿಂದೆ ಬರ್ತಾ ಇದ್ದೇವೆ. ಒಂದು ಅವಿಸ್ಮರಣೀಯ ಅನುಭವ ಇದು. ನಾವು 2000 ಇಸವಿಯಲ್ಲಿ ಮಂಗಳೂರಲ್ಲಿ ರಾಜ್ಯ ಸಮ್ಮೇಳನ ಮಾಡಿದ, ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ 2020ರಲ್ಲಿ ನಾವು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಸಿದಂತಹ ಒಂದು ಯಶಸ್ವಿ ಕಾರ್ಯಕ್ರಮ ಆಯೋಜಿಸಿ ಆತಿಥ್ಯ ನೀಡಿದ ಕಾರಣದಿಂದಾಗಿ ಮಂಗಳೂರಿನ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಅವರಿಗೆ ಒಂದು ಆ ಒಂದು ನೆನಪಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ರಾಜ್ಯ ಸಂಘದವರು ನಮ್ಮನ್ನು ಕರೆಸಿಕೊಂಡಿದ್ದರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಆತಿಥ್ಯದಲ್ಲಿ ನಿನ್ನೆ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಂಗಳೂರಿನಿಂದ ಮತ್ತು ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಕಡಬ ಎಲ್ಲ ತಾಲೂಕುಗಳಿಂದ ಸುಮಾರು 60 ಜನ ಪತ್ರಕರ್ತರು ಹಾಸನಕ್ಕೆ ಪ್ರಯಾಣ ಬೆಳೆಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಅವಿಸ್ಮರಣೀಯ ಮಾಡುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ ನಾಯಕ್ ಇಂದಾಜೆ ಅವರು ಒಂದು ಹೊಸ ಯೋಜನೆಯನ್ನು ಹಾಕಿಕೊಂಡು ನಮ್ಮ ಪ್ರಯಾಣವನ್ನು, ನಾವು ಅಲ್ಲಿಗೆ ಹಾಸನಕ್ಕೆ ಹೋಗುವಂಥ ಒಂದು ಪ್ರಯಾಣವನ್ನು ಅವಿಸ್ಮರಣೀಯವಾಗಿಸಿದ್ದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕಂತ ಹೇಳಿದರೆ ಈ ವಿಸ್ಟಡೋಮ್ ಒಂದು ರೈಲಿನಲ್ಲಿ ನಾವು ಪ್ರಕೃತಿಯ ಮಧ್ಯೆ ಈ ಒಂದು ಪಯಣವನ್ನು ಮಾಡುವ ಮೂಲಕ ಈ ಒಂದು ನಮ್ಮ ಅನುಭವ ಯಾವತ್ತೂ ನಮಗೆ ನೆನಪಿನಲ್ಲಿ ಉಳಿತದೆ. ಅದರ ಜೊತೆಗೆ ನಮ್ಮ ಜೊತೆಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿದ್ದಂಥ ಗುರುಕಿರಣ್ ಅವರು ಕೂಡ ನಮ್ಮ ಜೊತೆಗೆ ಬಂದದ್ದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಒಟ್ಟಿನಲ್ಲಿ 2 ದಿನ ನಾವು ಬಹಳ ಸಂತೋಷದಿಂದ ಕಳೆದಿದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ ನಾಯಕ್ ಮತ್ತು ಎಲ್ಲರಿಗೂ ನಾವು ಕೃತಜ್ಞರಾಗಿದ್ದೇವೆ. ಕಡಬ ತಾಲೂಕಿನ ಎಲ್ಲ ಪತ್ರಕರ್ತರು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇವೆ. ಕಡಲನಗರಿ ಮಂಗಳೂರಿನಿಂದ ಕಳೆದ 1 ದಿನದ ಹಿಂದೆ ನಾವು ಹಾಸನಕ್ಕೆ ವಿಸ್ಟಾಡೋಮ್ ರೈಲಿನ ಮೂಲಕ ನಾವು ಪ್ರಯಾಣ ಮಾಡಿದೆವು. ದೇಶದ ರೈಲ್ವೆ ಇಲಾಖೆಯ ಒಂದು ಕನಸಿನ ಯೋಜನೆ ವಿಸ್ಟಾಡೋಮ್ ಇದೊಂದು ಅದ್ಭುತ ಪರಿಕಲ್ಪನೆ. ಇದು ಪ್ರವಾಸೋದ್ಯಮ ಹೆಚ್ಚಿಸುವ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಒಂದು ಯೋಜನೆ ಇದಾಗಿದೆ. ಇದರ ಜೊತೆಗೆ ಈ ಪತ್ರಕರ್ತರು ನಿರಂತರವಾಗಿ ಬ್ಯುಸಿ ಇರುವವರು, ಈ ಬ್ಯುಸಿ ಇರುವ ಸಂದರ್ಭದಲ್ಲಿ ಈ ನಮ್ಮ ರಾಜ್ಯ ಸಮ್ಮೇಳನ ಒಂದು ಯಶಸ್ಸಿಗೆ ಕಾರಣಕರ್ತರಾದಂಥ ಮಂಗಳೂರು ಜಿಲ್ಲಾ ಪತ್ರಕರ್ತರ ಸಂಘ ಇದಕ್ಕೆ ಒಂದು ವಿಶೇಷವಾದ ಆತಿಥ್ಯವನ್ನು ನೀಡಬೇಕು ಅಂತ ರಾಜ್ಯ ಪತ್ರಕರ್ತರ ಸಂಘ ಕೇಳ್ಕೊಂಡು ಈ ನಿಟ್ಟಿನಲ್ಲಿ ಹಾಸನದಲ್ಲಿ ನಮಗೆ ಒಂದು ವಿಶೇಷ ಆತಿಥ್ಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಪತ್ರಕರ್ತರು, ಬಹುತೇಕ ಪತ್ರಕರ್ತರು ಸಮಾನ ಮನಸ್ಸಿನ ಪತ್ರಕರ್ತರು ನಾವು ಒಂದು ಪ್ರವಾಸವನ್ನು ಏನು ಕೈಗೊಂಡಿದ್ವಿ. ಈ ಪ್ರವಾಸ ಅತ್ಯುತ್ತಮವಾಗಿತ್ತು. ಮುಖ್ಯವಾಗಿ ನಮಗೆ ಪ್ರವಾಸ ಯಾವಾಗಲೂ ಪತ್ರಕರ್ತರಿಗೆ ಪ್ರವಾಸ ಎಂಬುದು ನಿರಂತರ ಅವರ ವೃತ್ತಿಯಲ್ಲಿ ಆ ಕಡೆ ಓಡಾಡೋದು ನಿರಂತರವಾಗಿ ಇರ್ತದೆ. ಆದರೆ ನಿನ್ನೆ ಮಾತ್ರ ನಮಗೆ ಮಂಗಳೂರಿಂದ ಓಡಬೇಕಾದ್ರೆ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆನೇ ಬಂದಿದ್ದಾರೆ ದಕ್ಷಿಣ ಭಾರತ ಹೆಸರಾಂತ ಚಿತ್ರಕಲಾವಿದ, ನಟ ಹಾಗೂ
ಸಂಗೀತ ನಿರ್ದೇಶಕ ಖ್ಯಾತ ಗುರುಕಿರಣ್ ಇವರು ನಮ್ಮ ಮಂಗಳೂರಿನವರೇ ಆದರೂ ಕೂಡ ನಮ್ಮ ಜೊತೆ ಒಂದು ಅತ್ಯುತ್ತಮವಾದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅವರ ಈ ವಿಸ್ಟಾಡೋಮ್ ಪ್ರಯಾಣದಲ್ಲಿ ಅವರ ಸಂಗೀತ, ಅವರ ಮಾತು, ಅವರ ಸ್ಟೈಲಿಶ್ ನಮ್ಮನ್ನೆಲ್ಲ ಒಂದು ಅಟ್ರಾಕ್ಟ್ ಮಾಡಿದೆ. ಇಂಟಲ್ಲಿ ನಮ್ಮ ಒಂದು 3.5 ಗಂಟೆಯ ಜರ್ನಿ ನಮಗೆ ಯಾವುದೇ ಬೋರ್ ಆಗಲಿಲ್ಲ. ಅದು ನಮ್ಮ ಎಂಜಾಯ್ಮೆಂಟ್, ಈ ಪತ್ರಕರ್ತರಿಗೆ ಎಂಜಾಯ್ಮೆಂಟ್ ಅಂದರೆ ಅದೊಂದು ಸಾಮಾನ್ಯ. ಯಾವಾಗ ಅವ್ರು ಪ್ರತಿದಿನ ತಮ್ಮ ವೃತ್ತಿಯಲ್ಲಿ ಎಂಜಾಯ್ಮೆಂಟ್ ಮಾಡ್ತಾನೆ ಇರ್ತಾರೆ. ಅದರ ಜೊತೆಗೆ ನಿನ್ನೆ ವಿಸ್ಟಾಡೋಮ್ ಪ್ರಯಾಣದಲ್ಲಿ ಗುರುಕಿರಣ್, ಅದರ ಜೊತೆಗೆ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಅದರ ಜೊತೆಗೆ ರಾಮನಗರ ಪತ್ರಕರ್ತರು ಕೂಡ ನಮ್ಮ ಜೊತೆ ಇದ್ದರು. ಎರಡು ಬೋಗಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಗೀತ ಸುಧೆಯನ್ನು ಹರಿಸಿದ ನಮ್ಮ ಗುರುಕಿರಣ್ ಸರ್ ಇವರು ನಮಗೆ ಮುಖ್ಯ ಅತಿಥಿಯಾಗಿಯೂ ನಮ್ಮ ಜೊತೆ ಆಗಮಿಸಿದರು. ಅದರ ಜೊತೆಗೆ ನಿನ್ನೆ ಇಲ್ಲಿ ಹಾಸನದಲ್ಲಿ ನಡೆದಿರುವಂಥ ಔತಣಕೂಟವು ಅತ್ಯುತ್ತಮವಾಗಿತ್ತು. ನಮಗೆ ಏನು ಯುವಕರಿಗೆ ಬೇಕಾದಂಥ ಆತಿಥ್ಯಗಳೇ ಉತ್ತಮವಾಗಿತ್ತು. ಅದರ ಜೊತೆಗೆ ನೃತ್ಯ ಸಾಮಾನ್ಯವಾಗಿದ್ದೆಲ್ಲ ನಾವು ಕಳೆದ ಈ ಕೊರೋನಾ ಇದರಿಂದಾಗಿ ನಮಗೆ ಆದಷ್ಟು ಕಡಿಮೆ ಇತ್ತು ಇಂಥದ್ದೆಲ್ಲ ಖುಷಿಗಳು. ಆದರೆ ಈಗ ಮತ್ತೊಮ್ಮೆ ಈ ರಾಜ್ಯ ಪತ್ರಕರ್ತರ ಸಂಘ ನಮಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿದೆ. ಅದು ಈ ನಮ್ಮನ್ನೆಲ್ಲ ಈ ಪತ್ರಕರ್ತರನ್ನು ಕೂಡಿಕೊಂಡು ಅವರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿ ಏನು ಕರ್ಕೊಂಡು ಹೋಗುವ ಒಂದು ಎದೆಗಾರಿಕೆ ಇರುವಂಥದ್ದು ನಮ್ಮ ಶ್ರೀನಿವಾಸ್ ಇಂದಾಜಿ ಅವರಿಗೆ. ಅದರಿಂದಾಗಿ ನಮ್ಮೆಲ್ಲರ ಒಂದು ಅಭಿನಂದನೆ ಹಾಗೂ ಅಭಿಮಾನ ಅವರ ಮೇಲೆ ನಿರಂತರವಾಗಿರ್ತದೆ. ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ನಮ್ಮ ಶಿವಾನಂದ ತಗಡೂರು ಅವರು ಕೂಡ ಒಂದು ಅತ್ಯುತ್ತಮ ಕೆಲಸಗಾರ ಹಾಗೂ ನಾಯಕತ್ವ ಗುಣ ಹೊಂದಿರುವವರು. ಅವರಿಗೂ ಕೂಡ ಈ ಮೂಲಕ ನಾವು ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ, ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಾವು ಹಾಸನದಲ್ಲಿ ನಡೆದ ಮಾಧ್ಯಮ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಬಹಳ ಒಳ್ಳೆಯ ಕಾರ್ಯಕ್ರಮ. ಈ 2 ದಿವಸದ ಅನುಭವ ಅಂದರೆ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮವನ್ನು ಇನ್ನೂ ಉನ್ನತಿಗೆ ಕೊಂಡೋಗುವ ನಿಟ್ಟಿನಲ್ಲಿ ಗುರುಕಿರಣ್ ರವರನ್ನು ಕೂಡ ನಮ್ಮ ವಿನ್ಸ್ಟಾಡಾಮ್ ಇದರಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಹಾಡಿಸಿ ಇಡೀ ನಮ್ಮ ರಾಜ್ಯಕ್ಕೆ ಅವರು ಪರಿಚಯಿಸಿದ ಒಂದು ಕಾರ್ಯಕ್ರಮ. ಅದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ರಾಜ್ಯ ಸಮ್ಮೇಳನದ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಒಂದು ಹೊಸ ಅನುಭವ ಅಂದರೆ ವಿಸ್ಟಾಡಾಮಲ್ಲಿ ಎಲ್ಲರೂ ಒಟ್ಟಿಗೆ ಆಗಿ ಅದನ್ನು ನಾವು ಸವಿಯನ್ನು ಅನುಭವಿಸಿದ್ದೇವೆ. ಅದರೊಂದಿಗೆ ನಾವು ನಮಗೆ ಹಾಸನದಲ್ಲಿ ಕೂಡ ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಹಾಸನ ಪತ್ರಕರ್ತರ ಸಂಘಕ್ಕೆ ಕೂಡ ನಮ್ಮ ಧನ್ಯವಾದಗಳು. ಅದರೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಪತ್ರಕರ್ತರ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಹಣ್ಣು ಮಂಗಳೂರು, ಪತ್ರಿಕಾ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣ ಇವರ ನೇತೃತ್ವದಲ್ಲಿ ಈ ಒಂದು 2 ದಿವಸದ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿದೆ, ಎಲ್ಲರಿಗೂ ನೆನಪಿನವಂಥದ್ದು. ಅದರೊಂದಿಗೆ ನಮಗೆ ರೈಲ್ವೆ ಇಲಾಖೆಯ TC ಅವರು ರಫೀಕ್ ಅವರು ಉತ್ತಮ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದರೊಂದಿಗೆ ನಾವು ಯಾವಾಗಲೂ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಎಲ್ಲ ಪತ್ರಕರ್ತರೊಂದಿಗೆ ನಮಗೆ ಒಂದು ಮಿಲನ ಆದಾಗೆ ಆಗ್ತದೆ. ಎಲ್ಲರೊಂದಿಗೆ ಸಮ್ಮೇಳನದಿಂದ ನಾವು ಉತ್ತಮ ಬಾಂಧವ್ಯವನ್ನು ವೃದ್ಧಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಒಳ್ಳೆಯದಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಮಂಗಳೂರಿನಲ್ಲಿ ಕಳೆದ ವರ್ಷ ಮಾರ್ಚ್ 7, 8, 2020ರಂದು ನಾವು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಸರ್ ಅವರು ಮತ್ತು ಏಷ್ಯನ್ ಪತ್ರಕರ್ತರ ಒಕ್ಕೂಟದ ಸಂಚಾಲಕರಾಗಿರುವ ಮದನ್ ಗೌಡ ಸರ್ ಅವರು ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಔತಣಕೂಟವನ್ನು ಮತ್ತು ಕೃತಜ್ಞತಾ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದರು. ಕಳೆದ ವರ್ಷವೇ ನಮ್ಮಲ್ಲಿ ಈ ಕೋರಿಕೆಯನ್ನು ಮಾಡಿದರು. ಆದರೆ ಕೊರೋನಾದಿಂದಾಗಿ ನಮಗೆ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಬಾರಿ ನಾವು ಆಗಸ್ಟ್ 3 ಮತ್ತು 4ರಂದು ಆ ಒಂದು ಕಾರ್ಯಕ್ರಮವನ್ನು ಒಂದು ಹಾಸನದಲ್ಲಿ ಆಯೋಜನೆ ಮಾಡಿದಾಗಿ ಅವರೇ ತಿಳಿಸಿರುವ ಕಾರಣ ನಾವು ಎಲ್ಲ ಪತ್ರಕರ್ತರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನ ಪತ್ರಕರ್ತರು ಕೂಡ ಈ ಒಂದು ಕೃತಜ್ಞತಾ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು 70ಕ್ಕೂ ಹೆಚ್ಚು ಪತ್ರಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈ ಒಂದು ಸಮಾರಂಭಕ್ಕೆ ಕೇವಲ ವಾಹನಗಳಲ್ಲಿ ಹೋದರೆ ನಮಗೆ ಏನು ಅನುಭವ ಆಗೋದಿಲ್ಲ. ಆದರೆ ವಿಸ್ಟಾಡಾಮ್ ಟ್ರೈನ್ ಇದೆ, ಅದು ಈಗಾಗಲೇ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. 1 ತಿಂಗಳಷ್ಟೇ ಆಗಿದೆ ಈ ಟ್ರೈನ್ ಆರಂಭವಾಗಿ. ನಮ್ಮ ಪತ್ರಕರ್ತರು ಸದಾ ಪೆನ್ನು, ಕ್ಯಾಮರಾ ಮತ್ತು
ಫೋಟೋ ಕ್ಯಾಮರಾ ವಿಡಿಯೋ ಕ್ಯಾಮರಾಗಳನ್ನು ಇಟ್ಟು ಬ್ಯುಸಿ ಆಗ್ತಾರೆ ಅವರವರ ಕೆಲಸದಲ್ಲಿ. ಅದೇ 2 ದಿವಸ ಅವರ ಪೆನ್ನಿಗೆ ವಿರಾಮ ಕೊಡಬೇಕು, ಅವರ ಫೋಟೋ ಕ್ಯಾಮರಾಕ್ಕೆ ವಿರಾಮ ಕೊಡಬೇಕು. ಅದರೊಟ್ಟಿಗೆ ನಮ್ಮ ಏನು ವಿಡಿಯೋಗ್ರಾಫರ್ಗಳಿದ್ದಾರೆ ಅವರ ಕ್ಯಾಮರಾಕ್ಕೂ ಕೂಡ ವಿರಾಮ ಕೊಡಬೇಕು ಅಂತೇಳಿ ನಾವು ಒಂದು ಕಡೆ ವಿಸ್ತಾಡಮಲ್ಲಿ ಒಂದು ನಮಗೆ ಎಂಜಾಯ್ಮೆಂಟ್, ಅದರೊಟ್ಟಿಗೆ ರಾತ್ರಿ ಒಂದು ಔತಣಕೂಟದ ಎಂಜಾಯ್ಮೆಂಟ್, 2 ಎಂಜಾಯ್ಮೆಂಟ್ಗಳು ಕೂಡ ನಮಗೆ ಒಟ್ಟೊಟ್ಟೆ ಆಗಿದೆ. ಇವತ್ತು ನಮ್ಮೊಟ್ಟಿಗೆ ಖ್ಯಾತ ಹಾಸ್ಯಗಾರರಾದ ನಮ್ಮ ಶ್ರವಣ್ ಕುಮಾರ್ ಅವರಿದ್ದರು, ದಯಾ ಕುಕ್ಕಾಜೆ ಅವರಿದ್ದರು. ಇವತ್ತು ಅಂಥ ಕಲಾವಿದರು ಕೂಡ ನಮ್ಮೊಟ್ಟಿಗೆ ಸೇರಿ ಒಂದು ಎಷ್ಟು ದೊಡ್ಡ ಪತ್ರಕರ್ತರಾದರೂ ಕೂಡ ನಾವೆಲ್ಲ ಪತ್ರಕರ್ತರು ಎಲ್ಲರೂ ಸಮಾನರು ಅಂತೇಳಿ ನಾವೊಂದು ಅನಿಸಿಕೊಂಡ ಕಾರಣ ಇವತ್ತು ಜಾತಿ ಭೇದ ಮತ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಸ್ಟೆಪ್ ಹಾಕಿದೆವು, ಡ್ಯಾನ್ಸ್ ಮಾಡಿದ್ದೆವು. ಅಲ್ಲಿ ನಾವು ಚೇತಾಹಾರಿ ಪಾನೀಯವನ್ನು ಕುಡಿದೆವು. ಎಲ್ಲ ಒಂದು ಗಮ್ಮತ್ತು ಎಂಜಾಯ್ಮೆಂಟ್ ನಮ್ಮ ಮುಖದಲ್ಲಿದೆ. ಇವತ್ತು ನಮಗೆ ಆರಂಭದಲ್ಲಿ ಎಲ್ಲ ಒಂದು ವಿಸ್ತರಣೆಯಲ್ಲಿ ಹೋಗಲಿಕ್ಕೆ ಅವಕಾಶಗಳು ನಮ್ಮಲ್ಲಿ ಇರಲಿಲ್ಲ. ಯಾಕೆಂದರೆ ನಮಗೆ 50-60 ಮಂದಿ ಪತ್ರಕರ್ತರಿಗೆ ಒಳ್ಳೆಯ ಅವಕಾಶವನ್ನು ನಮಗೆ ನಮ್ಮ ಪತ್ರಕರ್ತರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಇನ್ನೊಂದು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಊರಿನವರೇ ಆದ ಕಡಬದ ರಫೀಕ್ ಸರ್ ಅವರು ಅವರಿದ್ದ ಕಾರಣ ನಮಗೆ ಇನ್ನಷ್ಟು ಎಲ್ಲ ಪತ್ರಕರ್ತರಿಗೆ ಕೂಡ ಇನ್ನಷ್ಟು ಎಂಜಾಯ್ಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಅದರೊಟ್ಟಿಗೆ ನಾನು ಎಲ್ಲ ಪತ್ರಕರ್ತರ ನಮ್ಮ ತಾಲೂಕಿನ ಅಧ್ಯಕ್ಷರುಗಳಿಗೆ, ಮುಖ್ಯವಾಗಿ ಪುತ್ತೂರು ತಾಲೂಕಿನ ಅಧ್ಯಕ್ಷ ಶ್ರವಣ್ ಕುಮಾರ್ ಅವರಿಗೆ, ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ನಾಗರಾಜ್ ಅವರಿಗೆ, ಎಲ್ಲ ಅಲ್ಲಿನ ಪದಾಧಿಕಾರಿಗಳಿಗೆ, ಪುತ್ತೂರಿನ ಪದಾಧಿಕಾರಿಗಳಿಗೆ, ಹಾಗೆ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರುವ ವಸಂತ್ ಕೋಣಾಜೆ ನೇತೃತ್ವದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಬಂದಿದ್ದಾರೆ. ಅದರೊಟ್ಟಿಗೆ ನಮ್ಮ ಸುಳ್ಯ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷ ಪದ್ಮನಾಭ ಬಂದಿದ್ದಾರೆ. ಹಾಗೆ ಮಂಗಳೂರಿನ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವ ರಾಮಕೃಷ್ಣ ಅವರು, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಬಾಳ ಅವರು, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವ ಅನ್ನು ಮಂಗಳೂರು ಅವರು, ಅದರೊಟ್ಟಿಗೆ ನಮಗೆ ಇವತ್ತು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಚ್ಚುಶ್ರೀ ಬಂಗೇರ ಮತ್ತು ಅವರ ಪದಾಧಿಕಾರಿಗಳು, ನಮ್ಮ ಉಪಾಧ್ಯಕ್ಷರಾದ ದಯಾ ಕುಕ್ಕಾಜೆ, ಅನ್ಸಾರ್, ಇವತ್ತು ನಮ್ಮ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿರುವ ಗಂಗಾಧರ್ ಕಲ್ಲಪಳ್ಳಿ ಅವರು, ಇವತ್ತೆಲ್ಲ ಮೀಡಿಯಾದವರು ಬಂದು ಅದರೊಟ್ಟಿಗೆ ನಮಗೆ ಅತ್ಯಂತ ಖುಷಿ ಕೊಟ್ಟದ್ದು ನಮ್ಮವರೇ ಆದ ನಮ್ಮ ಕುಡ್ಲದ ಜವಣಿ ಗುರುಕಿರಣ್, ಖ್ಯಾತ ಸಂಗೀತ ನಿರ್ದೇಶಕರ ಗುರುಕಿರಣ್ ಅವರು ಕೂಡ ನಮ್ಮೊಟ್ಟಿಗೆ 2 ದಿನಗಳ ಕಾಲ ಇದ್ದು ನಮ್ಮನ್ನು ಅವರು ರಂಜಿಸಿದ್ದಾರೆ. ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಹಾಗೆ ಮೋಹನ್ ಅವರು ಕೂಡ ನಮಗೆ ಕೂಡ ಅವರವರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದರು. ಇದರೊಟ್ಟಿಗೆ ಇಡೀ ಕಾರ್ಯಕ್ರಮವನ್ನು ವಿಶ್ವವ್ಯಾಪಿ ಪ್ರಸಾರ ಮಾಡಿದಂಥ ಹೊಸಕುರಲ್ ಚಾನಲ್ನವರ ಮಾಲೀಕರಾದ ವಿದ್ಯಾಧರ್ ಶೆಟ್ಟಿ ಅವರಿಗೆ, ಈ ರೈಲನ್ನು ಒದಗಿಸಿಕೊಟ್ಟ ಕೇಂದ್ರ ರೈಲ್ವೆ ಸಚಿವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಯಾರಾದ್ರೂ ಒಂದು ವಿಸ್ತರಣೆ ಕಾರ್ಯಕ್ರಮ ಭಾಳಷ್ಟು ಒಂದು ಖುಷಿ ಎಲ್ಲ ಪತ್ರಕರ್ತರಿಗೆ ಕೊಟ್ಟಿದೆ. ಆರಂಭದಿಂದ ಕೂಡ ನಿನ್ನೆ ಗುರುಕಿರಣ್ ಅವರ ಸಂಗೀತ ಸುದೆ. ಇವತ್ತು ನಮಗೆ ಈ ಎಲ್ಲ ಕಾರ್ಯಕ್ರಮ, ನಮ್ಮ ಪ್ರವಾಸ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮವರೇ ಆದ ನಮ್ಮ ಕಡಬ ಗೋಡೆಮ್ಮನ ನಿವಾಸಿಯಾಗಿರೋ ರಫೀಕ್ ಸರ್ ಅವರು. ಯಾಕಂದರೆ ಅದೊಂದು ಯೋಗ ಅಂತ ಹೇಳ್ಬೋದು. ನಾವು ಹೋಗುವ ವಿಸ್ತಾರಂ ಟ್ರೈನಲ್ಲೇ ಅವರು TC ಆಗಿ ಇವತ್ತು ನಮ್ಮೊಟ್ಟಿಗೆ ಅಲ್ಲಿ ನಮಗೆ ಮಂಗಳೂರು ಜಂಕ್ಷನಲ್ಲಿ ಅವರ ಪರಿಚಯ ಆಯಿತು. ಹಾಗಾಗಿ ನಮಗೆ ಸ್ವಲ್ಪ ಧೈರ್ಯ ಕೂಡ ಜಾಸ್ತಿ ಆಯಿತು. ಯಾಕೆಂದರೆ ಇವತ್ತು ನಮ್ಮ ಊರಿನವರಿಗೆ ಕೂಡ ನಮಗೂ ಅಭಿಮಾನ ಜಾಸ್ತಿ, ಅವರಿಗೂ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಜಾಸ್ತಿ ಆಗಿರುವ ಕಾರಣ ಇವತ್ತು ನಮಗೆ ಆ ಒಂದು ಯೋಗ ಕೂಡಿ ಬಂತು. ಎಲ್ಲ ಇವತ್ತು ವಿಸ್ತರಂ ಶುರುವಾಗಿ ಕೇವಲ 20 ದಿವಸ ಆಗಿದೆ. ಅದರ ಒಂದು ಖುಷಿಯನ್ನು ನಮ್ಮೆಲ್ಲ ಪತ್ರಕರ್ತರು, ಅದರೊಟ್ಟಿಗೆ ಖ್ಯಾತ ಸಂಗೀತ ನಿರ್ದೇಶಕರ ಗುರುಕಿರಣ್ ಸರ್ ಅವರು ಕೂಡ ಭಾಳಷ್ಟು ಸಂತಸ ಸಂಭ್ರಮವನ್ನು ಪಟ್ಟರು, ಹಾಡಿದರು. ಅದಕ್ಕಾಗಿ ಇವತ್ತು ನಮಗೆ ಸಹಕಾರ ಕೊಟ್ಟಂಥ ರಫೀಕ್ ಸರ್ ನಾವೆಲ್ಲರೂ ಸ್ಮರಿಸಲೇಬೇಕು. ಅದು ಕೂಡ ಅವ್ರು ನಿನ್ನೆ ನಾವು ಕಡಬ ಅಂತ ಹೇಳುವಾಗ ಫಸ್ಟಿಗೆ ಕೇಳಿದ್ದು ನಾಗರಾಜ್ ಅವರು ಇದ್ದಾರಾ ಅಂತೇಳಿ. ಯಾಕೆಂದರೆ ನಾಗರಾಜ್ ಅವರು ಸಾಕ್ಷಾತ್ ದರ್ಶನ ಕೂಡ ಆಗಿದೆ.
ಹಾಗಾಗಿ ನಾವು ಇನ್ನು ಮುಂದಿನ ಸ್ಟೇಷನ್ನಲ್ಲಿ ನೆಟ್ಟನ ಸ್ಟೇಷನ್ನಲ್ಲಿ ಕಡಬದವರು ಹಾಗಾಗಿ ಹೋಗುವವರು. ಹಾಗಾಗಿ ಅವರಿಂದಲೇ ಊರಿನವರಿಂದಲೇ ಒಂದು ಊರಿನವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ. ಅದರೊಟ್ಟಿಗೆ ನಮ್ಮ ವಿಸ್ತಾರಮ್ಮನ ಒಂದು ಪತ್ರಕರ್ತರಿಗೆ ಕರ್ಕೊಂಡು ಹೋಗೋ ಯೋಜನೆಯನ್ನು ಹಾಕಿದವರು ಅನ್ನು ಮಂಗಳೂರವರು, ನಮ್ಮ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರು. ಯಾಕೆಂದರೆ ನಾವು ಬಸ್ಸು ವೆಹಿಕಲ್ ಅಂತ ಹೇಳಿದರು, ಆದರೆ ಅವರು ಹೇಳಿದರು ಎಲ್ಲ ಪತ್ರಕರ್ತರಿಗೆ ಈ ವಿಸ್ತಾರಮ್ಮನ್ನು ತೋರಿಸುವ, ನಮಗೆ ಯಾವತ್ತೂ ಒಂದು ಯೋಗ ಬರ್ತದೆ, ಆದರೆ ಅಂಥವರಿಗೆ ಇಂಥ ಒಂದು ಅವಕಾಶ ಸಿಗೋದು ಕಮ್ಮಿಯಿಂದ. ಹಾಗಾಗಿ ಅದಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡಿದವರು ಅನ್ನು ಮಂಗಳೂರವರು. ಅದರೊಟ್ಟಿಗೆ ನಿನ್ನೆ ಮಧ್ಯಾಹ್ನ ನಮಗೆ ರುಚಿಯಾದ ಊಟದ ವ್ಯವಸ್ಥೆಯನ್ನು ಕೂಡ ಅನ್ನು ಮಂಗಳೂರವರು ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದ, ಎಲ್ಲ ಪತ್ರಕರ್ತರ ಪರವಾಗಿ ಧನ್ಯವಾದ ಹೇಳ್ತಾ, ರಫೀಕ್ ಸರ್ ಅವರಿಗೆ ಅನ್ನು ಮಂಗಳೂರವರು ಶಾಲಾ ಹಾಕಬೇಕು. ಹಾಗೆ ನಮ್ಮ ಕಡಬ ತಾಲೂಕಿನ ಅಧ್ಯಕ್ಷರಾಗಿರುವ ನಾಗರಾಜ್ ಅವರು ಹಾರ ಹಾಕಬೇಕು. ಮಂಗಳೂರು ಪತ್ರಕರ್ತರ ಸಂಘದ ವತಿಯಿಂದ ಮಾರ್ಚ್ 7-8 ಒಂದು ವರ್ಷ ದಾಟಿ ಹೋಯಿತು. ಒಂದು ವರ್ಷದ ಹಿಂದೆ ನಡೆದಂಥ ಪತ್ರಕರ್ತರ ರಾಜ್ಯ ಸಮ್ಮೇಳನ, 35ನೇ ರಾಜ್ಯ ಸಮ್ಮೇಳನವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂಥ ಕೀರ್ತಿ ಹೆಗ್ಗಳಿಕೆ ಮಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ್ದು. ಕೋವಿಡ್ ಆಗಷ್ಟೇ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಆತಂಕಕಾರಿ ಸನ್ನಿವೇಶದಲ್ಲೂ ಕೂಡ ಸಮ್ಮೇಳನವನ್ನು ಭಾಳ ಸವಾಲಿನ ರೀತಿಯಲ್ಲಿ ಸ್ವೀಕಾರ ಮಾಡಿ ಅಚ್ಚುಕಟ್ಟಾಗಿ ಇಡೀ ನಾಡಿನ ಪತ್ರಕರ್ತರು ಎಲ್ಲರೂ ಭಾಗವಹಿಸುವಂಥ, ಎಲ್ಲರನ್ನು ಒಳಗೊಳ್ಳುವಂಥ ಅನೇಕ ಗೋಷ್ಠಿಗಳು, ಸುಮಾರು 8ಕ್ಕೂ ಹೆಚ್ಚು ವಿವಿಧ ಗೋಷ್ಠಿಗಳನ್ನು ಮಾಡುವಂಥ ಮತ್ತು ಕ್ರೂಸ್ನಲ್ಲಿ ಹೋಗುವ ಮೂಲಕ ಅದನ್ನು ಕೂಡ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನವಾಗಿ, ಅರ್ಥಪೂರ್ಣ ಸಮ್ಮೇಳನವಾಗಿ ಮತ್ತು ಗುಣಮಟ್ಟದ ಸಮ್ಮೇಳನವಾಗಿ ಮಾಡಿಕೊಟ್ಟಂಥ ಹೆಗ್ಗಳಿಕೆ ಕೀರ್ತಿ ಅಲ್ಲಿಯ ಸಂಘದ್ದು. ಆ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಇವತ್ತು ಇಲ್ಲಿ ಅವರೆಲ್ಲರನ್ನೂ ಹಾಸನಕ್ಕೆ ಕರೆದು ಒಂದು ಔತಣಕೂಟ ಏರ್ಪಡಿಸುವ ಮೂಲಕ ಅವ್ರನ್ನ ಪರಸ್ಪರ ಅಭಿನಂದಿಸುವ ಕೆಲಸವನ್ನು ಇವತ್ತು ರಾಜ್ಯ ಸಂಘ ಮಾಡಿದೆ. ಈ ಸಂದರ್ಭದಲ್ಲಿ ಸಮ್ಮೇಳನಕ್ಕಾಗಿ ದುಡಿದಂಥ ಎಲ್ಲ ಕೈಗಳಿಗೆ, ಎಲ್ಲ ಸ್ನೇಹಿತರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೇನೆ.